ರಾಕಿಂಗ್ ಸ್ಟಾರ್ ಯಶ್ ಇಲ್ಲಿಗೆ ಹೋದ್ಮೇಲೆನೆ ತುಂಬಾ ಸಕ್ಸಸ್ ಆಗಿದ್ದು, ಯಶ್ ಹೋದ ಜಾಗಕ್ಕೆ ನಿಮ್ಮನ್ನೆಲ್ಲ ಶ್ರೀ ಸಾಯಿ ಟ್ರಾವೆಲ್ಸ್ ಟೈಮ್ಸ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, 4 ದಿನ ಈ ಟ್ರಿಪ್ ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಉಜ್ಜೈನ್ ಮಹಾಕಾಲೇಶ್ವರ್ ಜ್ಯೋತಿರ್ಲಿಂಗ ಟೆಂಪಲ್, ಮಹಾಕಾಲ್ ಕಾಲಭೈರವ ಟೆಂಪಲ್, ಸಂದೀಪಿನಿ ಆಶ್ರಮ್, ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ್ ಟೆಂಪಲ್, ಮಹೇಶ್ವರ್ ಫೋರ್ಟ್, ಅಹಿಲಾಯಬಿ ಹೋಲ್ಕರ್ ಟೆಂಪಲ್, ಇಂದೋರ್ ನಲ್ಲಿ ಪಿತೃಪರ್ವತ್ ಹನುಮಾನ್ ಟೆಂಪಲ್, ಹಾಗೇನೆ ಕಜ್ರಾನ ಗಣೇಶ. ಇಷ್ಟೆಲ್ಲ ಪ್ಲೇಸ್ ಅನ್ನ 4 ದಿನದಲ್ಲಿ ಎಸಿ ಬಸ್ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾರೆ. ನಂತರ ಬೆಂಗಳೂರು ಏರ್ಪೋರ್ಟ್ ಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಇನ್ನು ಹೇಳ್ಬೇಕು ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತಾರೆ. ಹಾಗೆ ಸೀನಿಯರ್ ಸಿಟಿಸನ್ಸ್ ಗೆ ಸ್ಪೆಷಲ್ ಆದ್ಯತೆ ಕೂಡ ಇರುತ್ತೆ. ಇದರಲ್ಲಿ ಕರ್ನಾಟಕದಿಂದ ಅಡಿಗೆ ಮಾಡೋರು ಕೂಡ ಜೊತೆಗೆ ಇದ್ದು ರುಚಿಕರ ಅಡಿಗೆ ಮಾಡಿ ನಿಮ್ಗೆ ಕೊಡ್ತಾರೆ. ಹಾಗೆ ಕನ್ನಡ ಟೂರ್ ಗೈಡ್ ಕೂಡ ಇರ್ತಾರೆ. ಮತ್ತೆ ಟ್ರಿಪ್ ನಲ್ಲಿ ರೂಮ್ ಎಂಟ್ರಿ ಫೀಸ್ ಎಲ್ಲ ಕೂಡ ನೋಡ್ಕೋತಾರೆ. ಮತ್ತೆ ಇನ್ನೇಕೆ ತಡ ಮಾಡ್ತಾ ಇದ್ದೀರಾ? ಆಲ್ರೆಡಿ ಬುಕಿಂಗ್ಸ್ ಓಪನ್ ಆಗಿದೆ. ಬೇಗ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಡಿ.